ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಕರ್ನಾಟಕ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಮಾಡರ್ನ್ ಕಿಚನ್ಸ್. ಮಂಗಳೂರು ಅನ್ನುವಂಥದ್ದು ಸ್ಮಾರ್ಟ್ ಸಿಟಿ ಎನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಗಳಿಸಿಕೊಂಡಿರುವಂತಹ ನಗರ. ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾಮಗಾರಿಗಳು ಈಗ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸಗಳಾಗ್ತಾ ಇದೆ. ಆದರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಕಳೆದ 60 ವರ್ಷಗಳಿಂದ ಅಭಿವೃದ್ಧಿಯನ್ನೇ ಕಾಣದ ರಸ್ತೆಯೊಂದು ಇದೆ ಅನ್ನುವಂಥ ವಿಚಾರ ಇದ್ರೆ ನೀವು ನಂಬಲೇಬೇಕು. ಈ ಬಗ್ಗೆ V4 ನ್ಯೂಸ್ ಒಂದು ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಅದು ಮಂಗಳೂರಿನ ಕುಂಗೂರು ಮಠ ರಸ್ತೆಯ ಬಗ್ಗೆ. 60 ವರ್ಷಗಳಿಂದ ಈಚೆಗೆ ಈ ಭಾಗದ ನಿವಾಸಿಗಳು ನಮಗೊಂದು ಸಮರ್ಪಕವಾದ ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಡಿ ಎನ್ನುವಂತಹ ಒಂದು ಮನವಿಗಳನ್ನು, ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾರೊಬ್ಬರಿಗೂ ಕೂಡ ಆ ಒಂದು ಗೋಡು ಕೇಳಿಲ್ಲ ಅನ್ನುವಂಥದ್ದು. ಸೊ ಈಗಾಗಲೇ ಆ ಒಂದು ವಿಚಾರವನ್ನು ನಾವು ಗಮನಿಸಿದ್ದೇವೆ. ಸೊ ಮತ್ತೊಮ್ಮೆ ಆ ಊರಿನ ಸಮಸ್ಯೆ ಏನು, ರಸ್ತೆಯ ದುಸ್ಥಿತಿಗೆ ಕಾರಣ ಏನು ಅನ್ನುವಂತಹ ಒಂದು ವರದಿ ಬರ್ತಾ ಇದೆ. ನೋಡ್ಕೊಂಡು ಬರೋಣ. ಇದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಲಶೇಖರದ ಕೊಂಗೂರು ಮಠದ ರಸ್ತೆ. ಕಳೆದ ಅನೇಕ ವರ್ಷಗಳಿಂದ ಈ ರಸ್ತೆಯ ಪರಿಸ್ಥಿತಿ ಹಾಗೇ ಇದೆ. 60 ವರ್ಷಗಳಿಂದ ಈ ರಸ್ತೆ ಅಭಿವೃದ್ಧಿಯೇ ಕಂಡಿಲ್ಲ. ಜನರಿಗೆ ಓಡಾಟ ನಡೆಸಲು ಅಸಾಧ್ಯದ ಪರಿಸ್ಥಿತಿ. ಇಲ್ಲಿನ ರಸ್ತೆ ಮಳೆಗಾಲದಲ್ಲಿ ಕೆಸರಿನ ಎರಚಾಟ ಮತ್ತು ಬೇಸಿಗೆಯಲ್ಲಿ ಧೂಳನ್ನ ತಿಂದು ಜೀವಿಸುವಂತಹ ಪರಿಸ್ಥಿತಿ ಇಲ್ಲಿಯ ಜನತೆಗೆ ಎದುರಾಗಿದೆ. ಈ ಪ್ರದೇಶದಲ್ಲಿ ಸುಮಾರು 200 ಮನೆಗಳಿದ್ದು 1000ಕ್ಕಿಂತಲೂ ಅಧಿಕ ಜನರು ದಿನನಿತ್ಯದ ಸಂಚಾರಕ್ಕೆ ಇದೇ ರಸ್ತೆಯನ್ನ ಅವಲಂಬಿಸುತ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೋಗಲು, ಯಾರಿಗಾದರೂ ಅನಾರೋಗ್ಯವಾದರೆ ಆಸ್ಪತ್ರೆಗೆ ತೆರಳಲು ಕಷ್ಟಪಡುವ ಪಾಡು ಹೇಳತೀರದು. ಈ ರಸ್ತೆ ಸುಮಾರು 60 ವರ್ಷದಿಂದ ಏನೂ ಅಭಿವೃದ್ಧಿ ಕಾಣದೆ ಇಲ್ಲಿಯ ಪರಿಸರದವರಿಗೆ ತುಂಬ ಕಷ್ಟದಿಂದ ನಡೆದು ಹೋಗುವ ಆಗಿದೆ. ಈ ರಸ್ತೆ ಅಭಿವೃದ್ಧಿ ಆಗದೆ ಮಳೆಗಾಲದಲ್ಲಿ ನಾವು ಕೆಸರನ್ನು, ಬೇಸಿಗೆಗಾಲದಲ್ಲಿ ಧೂಳನ್ನು ತಿಂದು ನಾವು ಬದುಕ್ತಾ ಇದ್ದೇವೆ. ಎಷ್ಟು ಸಮಯದಿಂದ ನಾವು ಈ ರೋಡೊಂದು ರಿಪೇರಿ ಆಗಬೇಕು ಅಂತ ತುಂಬ ಒಂದು ಕಳಕಳಿಯ ಇದು ಮಾಡ್ತಾ ಇದ್ದೇವೆ. ಆದರೆ ಇಷ್ಟರವರೆಗೆ ಯಾರೂ ಇದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ. ಇಲ್ಲಿಯ ರಸ್ತೆ ಅಭಿವೃದ್ಧಿಯ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟವರಿಗೆ ದೂರನ್ನ ನೀಡಿದ್ರೂ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ. ಕಳೆದ 60 ವರ್ಷದಿಂದಲೂ ಇಲ್ಲಿನ ಜನರು ಸಂಚಾರಕ್ಕೆ ಬಹಳ ಕಷ್ಟಪಡುತ್ತಿದ್ದಾರೆ. ಇಲ್ಲಿನ ರಸ್ತೆಯಲ್ಲಿ ಬೃಹತ್ತಾಕಾರದ ಕಲ್ಲುಗಳು ಮಾತ್ರ ಕಾಣಿಸುತ್ತಿವೆ. ಅದರ ಜೊತೆಗೆ ದೊಡ್ಡ ದೊಡ್ಡ ಗಾತ್ರದ ಹೊಂಡಗಳು ಕಾಣಸಿಗುತ್ತಿವೆ. ಅನಾರೋಗ್ಯದವರನ್ನ ಆಸ್ಪತ್ರೆಗೆ ಸಾಗಿಸಬೇಕಾದರೆ ಹರಸಾಹಸ ಪಡಬೇಕಾಗಿದೆ. ಡಾಮರು ಕಾಣದ ಈ ರಸ್ತೆಗಾಗಿ ಇಲ್ಲಿನ ಜನತೆ ಹೋರಾಟ ಮಾಡಿರುವುದಕ್ಕೆ ಲೆಕ್ಕವೇ ಇಲ್ಲ. ಸಂಬಂಧಪಟ್ಟವರಿಗೆ ಮನವಿಯನ್ನ ಕೂಡ ನೀಡಿದ್ದಾರೆ. ಆದರೆ ಇಲ್ಲಿನ ರಸ್ತೆಯ ಅಭಿವೃದ್ಧಿಗೆ ಯಾರೂ ಕೂಡ ತಿರುಗಿ ನೋಡದಿರುವುದು ವಿಪರ್ಯಾಸವೇ ಸರಿ. ಬಹಳಷ್ಟು ಜನಪ್ರತಿನಿಧಿಗಳು ಅಂದರೆ ಸಾಮಾನ್ಯ ಶ್ರೀಮಾನ್ ಲೋಭಪ್ರಭುಗಳಿಂದ ಜನಾರ್ದನ್ ಪೂಜಾರಿಯವರಾಗಲಿ, ಅಸ್ಕರ್ ಫರ್ನಾಂಡಿಸ್ ಆಗಲಿ, ಈಗಿನವರೆಗೆ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗದ ಕಾರ್ಪೊರೇಟರ್ MLA ಅವರು ಮಾಡಬಹುದು ಎನ್ನುವ ಒಂದು ಆಶಾವಾದ ಹಾಗೂ ಜನರಲ್ಲಿ ಆ ಒಂದು ಭಾವನೆ ಇದೆ. ಅವರ ಮುಂದಿನ 3 ವರ್ಷಗಳಲ್ಲಿ ಅದನ್ನು ಅವರು ಸಂಪೂರ್ಣ ಒಂದು ಡಾಮರೀಕರಣ ಮಾಡಿ ಕೊಡ್ತಾರೆ ಅನ್ನೋ ಆಶ್ವಾಸನೆ ನಮಗಿದೆ. ಆದಷ್ಟು ಬೇಗ ಇದನ್ನು ಮಾಡಿದರೆ ನಾವು ಭಾಳ ಸಂತೋಷ. ಇದು Whenever I go to school from this road, it's a big problem. Our car every time gets stuck and the engine hits when the road comes near the stones. And whenever I play or anything, we all every time fall because of the stones and the mud. In raining season, the mud will be wet, and in summer season, whenever the trucks go, the mud comes out and goes in a house and makes the house dirty. ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾದ ಮಂಗಳೂರು ನಗರದಲ್ಲಿ ಕೆಲವೊಂದು ಪ್ರದೇಶಗಳು ಅಭಿವೃದ್ಧಿಯಾಗ್ತಾ ಇದೆ. ಆದರೆ ಅನೇಕ ಪ್ರದೇಶದ ಅಭಿವೃದ್ಧಿಗೆ ಹಿಂದೇಟು ಹಾಕುತ್ತಿದ್ದಾರೆ. ಮಂಗಳೂರು ವ್ಯಾಪ್ತಿಯಲ್ಲಿರುವ ಹಿಂದುಳಿದ ಪ್ರದೇಶಗಳು ಯಾಕೆ ಅಭಿವೃದ್ಧಿಗೊಳ್ಳುತ್ತಿಲ್ಲ ಎಂಬುದೇ ಇಲ್ಲಿನ ಸ್ಥಳೀಯರ ಪ್ರಶ್ನೆಯಾಗಿದೆ. ಇಲ್ಲಿ ರಸ್ತೆ ಮಾತ್ರವಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿದೆ ಎಂದರೆ ತಪ್ಪಾಗಲಾರದು. ರಿಕ್ಷಾ ಚಾಲಕರು ಈ ರಸ್ತೆಯಲ್ಲಿ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇನ್ನು ನಡೆದುಕೊಂಡು ಹೋಗುವುದಾದರೆ ಕಲ್ಲಿನ ಮೇಲೆ ನಡೆದಾಡಲು ಅಸಾಧ್ಯದ ಪರಿಸ್ಥಿತಿ. ಇಂತಹ ಒಂದು ಬಹುದೊಡ್ಡ ಸಮಸ್ಯೆ ಕೊಂಗೂರು ಪ್ರದೇಶದ ಜನರು ಅನುಭವಿಸುತ್ತಿದ್ದಾರೆ. ಮರಿಯಲೋಡು ನೀರು ನಡಪೆರ ಆಪೋಜಿ, ಅರೆಗಲೋಡು ಧೂಳು ಮತ್ತು
ಪುಲಾಯಿ ಪೋದು ದಮ್ಮು ಕಟ್ಟುಂಡು ಉಸಾರಿಜ್ಜಂದೆ ಬೂರುಂಡ ಎಂಕ್ಲೆಗ್ ಪೋಯರ ಬರಿಯರ ಏರ್ಲ ವೇಕೆಲ್ ಕೊರ್ಪುಜೇರು ಸಾದಿ ಇಜ್ಜಿ ಸಾದಿ ಉಂಡು ಇತ್ತಂಡಲ್ಲ ಬರ್ಪುಜಾರು ಏರ್ಲ ಕೋಂಗೂರುಗ ಎಂಗ್ಳು ಬರ್ಪುಜ ಪನ್ಪೇರು ರಿಕ್ಷಾ ದಕ್ಕಲು ವಾಡು ಏರ್ಲ ನೀರೇಕೆರ ದಕ್ಕಲು ಅಂತೆ ಪಾಪ ಪುಣ್ಯ ತೂದು ಅಂತೆ ಕೊನಪೇರು ಬತ್ತುವೇರು. ನಮ್ಮ ನಂಬಿಕೆಯನ್ನು ಸುಳ್ಳು ಮಾಡಬೇಡಿ. ಈ ರೋಡ್ ಒಂದು ಬೇಕು, ನಮಗೆ ರೋಡ್ ಬೇಕೇ ಬೇಕು, ಅದು ನಮ್ಮ ಅಗತ್ಯ. ನಮಗೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ಇಲ್ಲದಾಗೆ ಆಗ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅಂತ ನಿಮ್ಮ ಈ ವಾಹಿನಿ ಮೂಲಕ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೊಂಗೂರು ರಸ್ತೆ ಅಭಿವೃದ್ಧಿಗಾಗಿ ಇಲ್ಲಿಯ ನಿವಾಸಿಗಳ ಹೋರಾಟ ಅದೆಷ್ಟೋ ವರ್ಷದಿಂದ. ಆದರೆ ಅವರ ಹೋರಾಟಕ್ಕೆ ಇದುವರೆಗೂ ಮುಕ್ತಿ ಸಿಕ್ಕಿಲ್ಲ. ಕಳೆದ 60 ವರ್ಷಗಳಿಂದ ಇರುವ ಈ ರಸ್ತೆಯ ಸಮಸ್ಯೆಯನ್ನ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನಹರಿಸಿ ಶೀಘ್ರದಲ್ಲಿ ರಸ್ತೆ ಅಭಿವೃದ್ಧಿಗೆ ಮುಂದಾಗಬೇಕಿದೆ. ಇನ್ನಾದರೂ ಕೊಂಗೂರು ಪ್ರದೇಶದ ಪ್ರಮುಖ ಸಮಸ್ಯೆಯಾದ ರಸ್ತೆ ಅಭಿವೃದ್ಧಿಗೆ ಇಲ್ಲಿನ ಅಧಿಕಾರಿಗಳು ಮುಂದಾಗಲಿ ಎನ್ನುವುದೇ ವಿ4 ನ್ಯೂಸ್ನ ಆಶಯ. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು. ಕೊಂಗೂರು ಮಠದ ರಸ್ತೆಯ ಅವ್ಯವಸ್ಥೆಯ ಬಗ್ಗೆ 60 ವರ್ಷಗಳಿಂದ ಈಚೆಗೂ ಕೂಡ ಇಲ್ಲಿ ಜನತೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮನವಿಗಳನ್ನು ಮಾಡಿಕೊಂಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನಗಳು ಇದುವರೆಗೆ ಆಗಿಲ್ಲ. 60 ವರ್ಷಗಳಿಂದ ಇಲ್ಲಿನ ರಸ್ತೆ ಯಾವುದೇ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಕಂಡಿಲ್ಲ. ಮಳೆಗಾಲದಲ್ಲಿ ಕೆಸರಿನ ಅಭಿಷೇಕದಲ್ಲಿ ಸಂಚಾರವನ್ನು ಮಾಡಬೇಕಾದಂತಹ ದುಸ್ಥಿತಿ ಇದ್ದರೆ, ಬೇಸಿಗೆಯಲ್ಲಿ ಧೂಳನ್ನು ತಿಂದು ಜೀವಿಸುವಂತಹ ಪರಿಸ್ಥಿತಿ ಈ ಭಾಗದ ಜನತೆಗೆ ಎದುರಾಗಿದೆ ಅನ್ನುವಂಥದ್ದು. ಎಸ್, ಈ ಒಂದು ಸಮಸ್ಯೆಯ ಬಗ್ಗೆ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಸ್ಥಳೀಯರಾಗಿರುವಂತಹ ಅನಂತ್ ಭಟ್ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಸ್, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಳಗಡೆ ಕೂಡ ಇಂತಹ ಒಂದು ರಸ್ತೆ ಇದೆ ಅಂತ ಹೇಳಿದ್ರೆ ಬಹುಶಃ ನಂಬೋದಿಕ್ಕೆ ಕಷ್ಟ ಆಗುತ್ತೆ ಸರ್. ಯಾಕಾಗಿ ಈ ರೀತಿಯ ಸಮಸ್ಯೆಗಳಲ್ಲಿ ಉದ್ಭವ ಆಗಿದೆ ಅನ್ನುವಂಥದ್ದು ಏನು ಹೇಳ್ತೀರಿ ಸರ್? ಪಕ್ಕದಲ್ಲಿ ರೈಲ್ವೆ ಅವರದ್ದು ಒಂದು ಪರ್ಮಿಷನ್ ತೆಗೆದುಕೊಳ್ಳುವ ಪ್ರಶ್ನೆ. ಅದೀಗ ರೈಲ್ವೆ ಅವರು ಏನೋ 77,000 ರೂಪಾಯಿ ಸೆಂಟೇಜ್ ಫೀ ಅಂತ ಕಟ್ಟಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಕಾರ್ಪೊರೇಷನ್ಗೆ 1 ವರ್ಷದ ಹಿಂದೆ ತಿಳಿಸಿದ್ದಾರೆ. ಆ ಪ್ರಕಾರ ನಾವು ಮನವಿ ಎಲ್ಲ ಸಲ್ಲಿಸಿ ಈಗ ಮೊನ್ನೆ ಆಯುಕ್ತರು ಮಾನ್ಯ ಮೇಯರ್ ಅವರು ಮಾಡ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಇಷ್ಟರವರೆಗೆ ರೈಲ್ವೆ ಅವರ ಪರ್ಮಿಷನ್ ಈ ವಿಚಾರದಲ್ಲಿ ಹೀಗೆ ಮುಂದುವರಿತಾ ಹೋಯ್ತು. ಮೊದಲಿನ ಜನಪ್ರತಿನಿಧಿಗಳು ಬಂದ್ರು, ನೋಡಿದ್ರು, ಮಾಡ್ತೇವೆ ಅಂತ ಹೇಳಿದ್ರು, ಮಾಡ್ಲಿಲ್ಲ. ಅಂದ್ರೆ ಇಲ್ಲಿ ರೈಲ್ವೆ ಇಲಾಖೆ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ನಡುವಿನ ಒಂದು ತಿಕ್ಕಾಟ ಅಥವಾ ಆ ಒಂದು ಸಮನ್ವಯದ ಕೊರತೆಯಿಂದ ಈ ಸಮಸ್ಯೆಯಲ್ಲಿ ಉದ್ಭವ ಆಗಿದೆ ಅಂತ. ಕೊರತೆಯಿಂದ ಅಂತ ಹೇಳ್ಬೋದು, ತಿಕ್ಕಾಟ ಅಂತ ಹೇಳುದಿಲ್ಲ. ಯಾಕಂದ್ರೆ ಅವರು ಪರ್ಮಿಷನ್ ಕೊಡ್ತೇವೆ ಅಂತ ಸ್ಥಳೀಯರೊಬ್ರು ಅಪ್ಲಿಕೇಶನ್ ಹಾಕಿದ್ದಕ್ಕೆ ಒಪ್ಪಿಕೊಂಡಿದ್ದಾರೆ. ರೈಲ್ವೆ ಅವರು ಈ ತರ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದರ ಫಾಲೋ ಅಪ್ ಮಾಡುವುದು ಅದೇ ನಮ್ಮ ಇದ್ರ ಕೊರತೆಯಿಂದಾಗಿ. ಮತ್ತೆ ತಿಕ್ಕಾಟ ಅಂತೇನಿಲ್ಲ. ಮತ್ತೆ ಈಗದ MLA, ಈಗದ ಕಾರ್ಪೊರೇಟರ್ಗಳು ಸ್ವಲ್ಪ ಬರ್ತಾ ನೋಡ್ತಾ ಇದ್ದಾರೆ, ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ಹಾಗಾಗಿ ಅವರು ಮಾಡಿ ಕೊಡ್ತಾರೆ ಎಂಬ ಭರವಸೆ ಉಂಟು ನಮಗೆ. ಓಕೆ. ಸೊ ಅಂದ್ರೆ ಈಗ ಏನಾದ್ರು ಪ್ರೊಸೀಜರ್ಗಳು ಏನಾದ್ರು ಸ್ಟಾರ್ಟ್ ಆದ ಹಾಗೆ ಇದೆಯಾ ಸರ್? ಏನಾದ್ರು ಅಂದ್ರೆ ಪಾಲಿಕೆ ಅಂದ್ರೆ ಆ ಲೆಟರಿಗೆ ನಾವು ಸ್ಥಳೀಯರು 2 ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಈಗ ರೈಲ್ವೆ ಡಿಪಾರ್ಟ್ಮೆಂಟಿನಿಂದ ಒಂದು ಪತ್ರ ಬಂದಿದೆ. ಅದು 77,000 ಏನೋ ಒಂದು ಸೆಂಟೇಜ್ ಫೀ ಕಟ್ಟಬೇಕು ಅಂತ, ಅದು ಕಟ್ಟಬೇಕು ಅಂತ ಮನವಿ ಮಾಡಿದ್ದೇವೆ. ಆ ಬಗ್ಗೆ ಇನ್ನೊಂದು 15 ದಿವಸ ಬಿಟ್ಟು ಪುನಃ ಭೇಟಿ ಆಗ್ತೀವಿ ನಾವು ಕಮಿಷನರ್ ಅನ್ನು, ನಮ್ಮ ಮೇಯರ್ ಸಾಹೇಬ್ರನ್ನು, ಕಾರ್ಪೊರೇಟರ್ ಅವರನ್ನು. ಓಕೆ. ಸೊ ಅಂದ್ರೆ ಈಗ ಸದ್ಯಕ್ಕೆ ಈ ಒಂದು ರಸ್ತೆಯ ಸಮಸ್ಯೆ ಬಗೆಹರಿಯುವಂತಹ ಚಾನ್ಸಸ್ ಇದೆ ಹಾಗಿದ್ರೆ? ಈಗ ಆಶಾವಾದ ಉಂಟು ನಮಗೆ. ಬಹಳ ವರ್ಷದಿಂದ ಇತ್ತು, ಆದ್ರೆ ಈಗ ಸ್ವಲ್ಪ ಈ ತರ ಒಂದು ಕರೆಸ್ಪಾಂಡೆನ್ಸ್ ಅಫಿಷಿಯಲ್ ಲೆವೆಲ್ ಅಲ್ಲಿ ಡೀಲ್ ಆಗ್ತಾ ಉಂಟಿದು. ಮೊದಲು ಬರೀ ಬಾಯಿ ಮಾತು ಮಾಡ್ತೇವೆ ಅಂತ ಹೇಳುದು. ಓಕೆ. ಅಂದ್ರೆ ಈಗ ಬಹುಶಃ ಫಾಲೋ ಅಪ್ ಆಗುವಂತಹ ಪ್ರಕ್ರಿಯೆಗಳು ಆಗ್ತಾ ಇದೆ ಹಾಗಿದ್ರೆ ಸದ್ಯಕ್ಕೆ? ಎಸ್, ಹೌದು. ಅದನ್ನು ಮಾಡಿ ನಮಗೆ ಈಗ ನಮ್ಮ ಜನಪ್ರತಿನಿಧಿಗಳು ಅದನ್ನು ಮಾಡಿ ಕೊಡ್ತಾರೆ ಎಂಬ ಭರವಸೆಯಲ್ಲಿ ಇದ್ದೇವೆ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಎಸ್, ಇದು ಸ್ಥಳೀಯರು ಅನಂತ್ ಭಟ್ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹೇಳಿರುವಂಥದ್ದು. ಬಹುಶಃ ಈಗ ನಮಗೆ ಸ್ವಲ್ಪ ಆಶಾಭಾವನೆಗಳು ಬಂದಿದೆ. ಅಂದರೆ ರೈಲ್ವೆ ಇಲಾಖೆ ಇಲ್ಲಿ ಅಂದರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಸ್ವಲ್ಪ ಒಂದು ಹಣವನ್ನು ಪಾವತಿ ಮಾಡಬೇಕಾಗುತ್ತೆ. ಆದರೆ ಅದನ್ನು ಪಾವತಿ ಮಾಡದ ಹೊರತು ರೈಲ್ವೆ ಇಲಾಖೆ ಇಲ್ಲಿ
ರಸ್ತೆ ಅಭಿವೃದ್ಧಿಗೆ ಅಥವಾ ಯಾವುದೇ ಒಂದು ಕಾಂಕ್ರೀಟೀಕರಣ ಇರ್ಬೋದು ಅಥವಾ ಡಾಮರೀಕರಣ ಇರ್ಬೋದು ಕಾಮಗಾರಿಗಳಿಗೆ ಅನುಮತಿಯನ್ನು ಕೊಡೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪ್ರಸ್ತಾವನೆ ಸಹಿತ ಒಂದು ಹಣವನ್ನು ಪಾವತಿ ಮಾಡುವ ಹಾಗೆ ಸೂಚನೆಗಳನ್ನು ಕೊಟ್ಟಿತ್ತು. ಆದರೆ ಆ ಒಂದು ವಿಚಾರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಯಾವುದೇ ರೀತಿಯ ಮುಂದುವರಿದ ಪ್ರಕ್ರಿಯೆಗಳಾಗಿರಲಿಲ್ಲ. ಅದರಿಂದಾಗಿ ವಿಳಂಬ ಆಗಿತ್ತು. ಸೊ ಇದೀಗ ಸ್ವಲ್ಪ ಭರವಸೆಗಳಿದೆ ಎನ್ನುವಂತಹ ಒಂದು ಮಾತುಗಳನ್ನು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮತ್ತೊಬ್ಬ ಸ್ಥಳೀಯರು ಅಶೋಕ್ ರಾವ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, V4ನವರಿಗೆ. ಎಸ್ ಸರ್, ನಮಸ್ತೆ ಸರ್. ಏನ್ ಹೇಳ್ತೀರಿ ಈ ಒಂದು ರಸ್ತೆಯ ಸಮಸ್ಯೆಗಳ ಬಗ್ಗೆ? ಅಂದ್ರೆ ಬಹುಶಃ ಒಬ್ರು ಮಾತನಾಡ್ತಾ ಹೇಳಿದ್ರು ಇನ್ನೇನು ಸಮಸ್ಯೆಗಳು ಬಗೆಹರಿಯುವಂತಹ ಒಂದು ಚಾನ್ಸಸ್ ಇದೆ ಅನ್ನುವಂಥದ್ದು. ಬಹುಶಃ ಈ ರೀತಿಯ ಆಶಾಭಾವನೆಗಳು ಹಲವಾರು ಬಾರಿ ತಮ್ಮಲ್ಲಿ ಬಂದಿರಬಹುದು. ಸೊ ಏನ್ ಹೇಳ್ತೀರಿ ಒಟ್ಟಾರೆ ಸಮಸ್ಯೆಗಳ ಬಗ್ಗೆ ಅಂತ ಹೇಳಿದ್ರೆ? ನಮ್ಮ ಸಮಸ್ಯೆಗಳು ಹೇಳಿದ್ರೆ, ಈ ಹಿಂದಿನ ಜನಪ್ರತಿನಿಧಿಗಳು ಈ ಜನಪ್ರತಿನಿಧಿಗಳು ನಮಗೆ ಒಳಚರಂಡಿ, ದಾರಿದೀಪದ ಎಲ್ಲ ನೀರಿನ ಸೌಕರ್ಯ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇದೊಂದು ನಮ್ಗೆ ಹೋಗಿ ಬರೋ ರೋಡ್ ಇದೊಂದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಮಳೆಗಾಲದಲ್ಲಿ 6 ತಿಂಗಳಲ್ಲಿ ನಮ್ಗೆ ನಡೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ಹೇಳಿದ್ರೆ 6 ತಿಂಗಳಲ್ಲಿ ಹೇಳಿದ್ರೆ ನಮ್ಮ ಮನೆ ಎದುರಿನಲ್ಲಿ ಸಾಧಾರಣ ಒಂದು 200 ಮೀಟರ್ ಉದ್ದದವರೆಗೆ 1-1.5 ಫೀಟ್ ನಲ್ಲಿ ರೋಡ್ ನಲ್ಲಿ ನೀರು ನಿಂತಿರ್ತದೆ. ಆ ಸಮಯದಲ್ಲಿ ಶಾಲಾ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ರಿಕ್ಷಾದವರು ಬಂದ್ರೆ ರಿಕ್ಷಾದವರು ಬರುವುದಿಲ್ಲ. ಹೇಳಿದ್ರೆ ಮಕ್ಕಳಿಗೆ 1-1.5 ಫೀಟ್ ನೀರು ಎತ್ತರ ಇರುವಾಗ ಮಕ್ಕಳಿಗೆ ನಡೆದುಕೊಂಡು ಕೂಡ ಹೋಗ್ಲಿಕ್ಕೆ ಆಗುದಿಲ್ಲ, ರಿಕ್ಷಾದವರು ಕೂಡ ಬರುವುದಿಲ್ಲ. ಮತ್ತೆ ಈಗಿನ MLA, MP ಮತ್ತೆ ಈಗಿನ ಕಾರ್ಪೊರೇಟ್ನವರು ನಮ್ಮ ಸಮಸ್ಯೆಗಳಿಗೆ ಅವರು ಬಗೆಹರಿಸ್ತಾ ಇದ್ದಾರೆ. ಅದೊಂದು ತುಂಬಾ ಭರವಸೆಯನ್ನು ಕೊಟ್ಟು ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತಿದ್ದಾರೆ ಈಗಿನ MLA, MP ಹಾಗೂ ಕಾರ್ಪೊರೇಟ್ನವರು. ಅದರ ಬಳಿಗೆ ಈ ಒಂದು ನೀರಿನ ಮಳೆಗಾಲ ನಿಲ್ಲುವಂತ ನೀರಿನ ಒಂದು ಸಮಸ್ಯೆ, ಮತ್ತೆ ಸೆಕೆಗಾಲದಲ್ಲಿ ಧೂಳಿನ ಸಮಸ್ಯೆ. ಅದು ಮಣ್ಣು ರಸ್ತೆ ಆದ ಕಾರಣ ಇಡೀ ಧೂಳೆಲ್ಲ ಬಂದು ಕೂತ್ಕೊಳ್ತದೆ. ಅದರ ಮಟ್ಟಿಗೆ ಈಗಿರುವಂತ MLA, MP ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೊಡುವಂತ ಭರವಸೆ ನಮ್ಗೆ ಉಂಟು. ಅಂದ್ರೆ ಬಹುಶಃ ಈ ಹಿಂದೆ ಫಾಲೋಅಪ್ ಗಳು ಆಗಿದ್ರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಪ್ರಸ್ತಾವನೆಗಳೆಲ್ಲವೂ ಹೋಗಿದ್ರೆ ರೈಲ್ವೆ ಇಲಾಖೆಯಿಂದ ಕೂಡ ಅನುಮತಿಗಳು ಬೇಗ ಸಿಗ್ತಾ ಇತ್ತು ಇಲ್ಲಿ ಅಂತ. ಹೌದು. ಮತ್ತೆ ಈಗಿರುವ MLA, MP ಅವರು ಮತ್ತೆ ಸ್ಥಳೀಯ ಕಾರ್ಪೊರೇಟ್ನವರು ಬಹಳ ಇದರಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೂ ಇದೊಂದು ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿ ಸಿಗ್ತದೆ ನಮ್ಗೊಂದು ಭರವಸೆ ಇದೆ. ಸೊ ಆದಷ್ಟು ಬೇಗ ಸಮಸ್ಯೆಗಳು ಬಗೆಹರಿಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಆಗಿರುವಂತದ್ದು. ಸರಿ, ಅಂದಾಜು ಮನೆಗಳು ಎಷ್ಟಿದೆ ಸರ್ ಈ ಭಾಗದಲ್ಲಿ? ಈಗ ನನ್ನ ಮನೆ ಆ ಏರಿಯಾದಲ್ಲಿ ಸಾಧಾರಣ 1,500 ಮತದಾನ ಹಕ್ಕು ಉಂಟು. ಮತ್ತೆ ಇನ್ನೂ ಏನಾದ್ರೂ ಒಂದು 300-350 ಮನೆಗಳು ಉಂಟು ಈಗ. ಓಕೆ. ಸೊ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಸಮಸ್ಯೆಗಳನ್ನ ಅನುಭವಿಸಲೇಬೇಕು ಮಳೆಗಾಲದಲ್ಲಿ ಹಾಗೂ ಬೇಸಿಗೆಯಲ್ಲಿ ಧೂಳಿನ ಸಮಸ್ಯೆ. ಹೌದು. ಮತ್ತೆ ಹೇಳಿದ್ರೆ ಶಕ್ತಿನಗರದಿಂದ ಬರುವ ಎಲ್ಲಾ ಅಡ್ಡ ರಸ್ತೆಗಳು ಈ ಕೊಂಗೂರು ರೋಡಿಗೆ ಕನೆಕ್ಷನ್ ಉಂಟು. ಅಲ್ಲಿ ಈಗ ರಸ್ತೆ ಶಕ್ತಿನಗರದಲ್ಲಿ ಏನಾದ್ರೂ ರಸ್ತೆ ಕಾಮಗಾರಿಗೆ ತೆಗೆದುಕೊಳ್ಳುವಾಗ ಆ ರೋಡ್ ನಲ್ಲಿ ಹೋಗುವಂತ ಎಲ್ಲಾ ರಸ್ತೆಗಳು ಈ ಕೊಂಗೂರು ಮಠ ರಸ್ತೆಯನ್ನೇ ಮೇಲೆ ಹೋಗ್ಬೇಕಾಗ್ತದೆ, ಅವಲಂಬಿತವಾಗಿರ್ತದೆ. ಸೊ ಎಲ್ಲರೂ ಕೂಡ ಹೆಚ್ಚಾಗಿ ಅವಲಂಬಿಸಿರುವಂತಹ ರಸ್ತೆ ಇದು. ಸೊ ಇದೊಂದು ರಸ್ತೆ ಆದ್ರೆ ಎಲ್ರಿಗೂ ಬಹಳ ಅನುಕೂಲ ಆಗುತ್ತೆ ಅಂತ. ಹೌದು. ಅದು ಕೊಂಗೂರು ಮಠದಿಂದ ಕುಲಶೇಖರ ಮೇನ್ ರೋಡಿಗೆ ಇರುವುದು ಕೇವಲ 1,000 ಮೀಟರ್ ಮಾತ್ರ ಉದ್ದಕ್ಕೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ, ತಮ್ಮ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಎಸ್, ಇದು ಮತ್ತೊಬ್ಬ ಸ್ಥಳೀಯರು ಅಶೋಕ್ ರಾವ್ ಅವರು ನಮ್ಮ ಜೊತೆಗೆ ಮಾತನಾಡುತ್ತಾ ಹಂಚಿಕೊಂಡಿರುವಂತಹ ವಿಚಾರಗಳು. ಸೊ ಸದ್ಯಕ್ಕೆ ಭರವಸೆಗಳಿದೆ ಅನ್ನುವಂತಹ ಮಾತುಗಳನ್ನು ಇವರು ಹೇಳ್ತಾ ಇದ್ದಾರೆ. ಸೊ ಅದೇ ಆಶಯ ನಮ್ಮದು ಕೂಡ ಆಗಿರುವಂಥದ್ದು. ಆದಷ್ಟು ಬೇಗ ಇಂತಹ ಒಂದು ದುರವಸ್ಥೆಯು ದೂರವಾಗಲಿ ಅನ್ನುವಂಥದ್ದು. ರಸ್ತೆ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಮೂಲಭೂತ ಅವಶ್ಯಕತೆ. ಆದರೆ ಆ ರಸ್ತೆಯೇ ಇಲ್ಲ. ಅದರಲ್ಲೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಯಂತಹ ಒಂದು ಅಭಿವೃದ್ಧಿ ಹೊಂದಿದಂತಹ ನಗರದಲ್ಲಿ ಇಂತಹ ಒಂದು ರಸ್ತೆಗಳನ್ನು ನಾವು ಕಾಣಬೇಕಲ್ವಾ ಅನ್ನುವಂಥದ್ದು ಬಹಳ ದೊಡ್ಡ ಬೇಸರದ ವಿಚಾರವಾಗಿ ಕಾಣುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಈಗಾಗಲೇ ಆರಂಭಗೊಂಡಿದೆ. ಕೆಲವೊಂದು ಪ್ರಕ್ರಿಯೆಗಳು ಕೂಡ
ಆದಷ್ಟು ಶೀಘ್ರದಲ್ಲಿ ನಡೆದರೆ ಈ ಒಂದು ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಅಲ್ಲಿನ ಸ್ಥಳೀಯರು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮತ್ತೊಬ್ಬರು ಸ್ಥಳೀಯರು ಗಣೇಶ್ ಹೆಬ್ಬಾರ್ ಅವರು ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಎಸ್ ಸರ್, ಹೇಳಿ ಸರ್, ಅಂದ್ರೆ ತಾವು ಯಾವೆಲ್ಲ ಸಮಸ್ಯೆಗಳನ್ನ ಈ ಒಂದು ರಸ್ತೆಯಿಂದಾಗಿ ಅನುಭವಿಸಿದ್ದೀರಿ ಅನ್ನುವಂಥದ್ದು? ಖಂಡಿತ. ನಾನು ಹುಟ್ಟಿದ್ದು ಈ ಪ್ರದೇಶದಲ್ಲೇ. ನನಗೆ 40 ವರ್ಷ. 1980 ನನ್ನ ಜನನ. 40 ವರ್ಷದಿಂದ 35 ವರ್ಷದಿಂದ ನನಗೆ ತಿಳಿದಿದೆ ಈ ರಸ್ತೆ ವಿಚಾರದಲ್ಲಿ. ಓಕೆ ಓಕೆ. ಅಂದ್ರೆ ಈ ಒಂದು ದುರಸ್ತಿ. ಎಸ್ ಸರ್, ಹೇಳಿ ಹೇಳಿ. ಇಲ್ಲಿ ಇದು ನೀವು ನೋಡಿ ಗಮನಿಸಿದ್ರೆ 1965-70ರಲ್ಲಿ ರೈಲ್ವೆ ಇಲ್ಲಿ ಆಗ್ತದೆ, ರೈಲ್ವೆ ಟನಲ್ ಹೋಗ್ತದೆ. ಆ ಜಾಗ ನಮ್ಮ ಹಿರಿಯರದ್ದೇ. ಇಲ್ಲಿ ಅವರು ಬಿಟ್ಟುಕೊಟ್ಟು ಆ ಸಂದರ್ಭದಲ್ಲಿ ಒಂದು ಅಭಿವೃದ್ಧಿ ಆಗ್ಲಿ ಮಂಗಳೂರು ಅಥವಾ ದೇಶ ಅಭಿವೃದ್ಧಿ ಆಗ್ಲಿ ಅಂತ ಇಲ್ಲಿ ಜಾಗ ಬಿಟ್ಟುಕೊಡ್ತಾರೆ. ಅಂಥದ್ದೇನು ಆ ಸಮಯದಲ್ಲಿ ಸಿಗ್ತಿರ್ಲಿಲ್ಲ. ಪ್ರಧಾನವಾಗಿ ಹೋಗುವಂತ ರೈಲಿನ ಹಳ್ಳಿ ಸಹ ಕೃಷಿ ಭೂಮಿಯಿಂದಲೇ ಹೋಗಿದೆ. ನಮ್ಮೂರು ಅವರಿಗೆ ಕೊಟ್ಟು ಆ ಸಂದರ್ಭದಲ್ಲಿ ನಾನು ಇರುವಾಗ 1985 ಸಂದರ್ಭದಲ್ಲೇ ಬಹಳ ಕಡಿಮೆ ವೆಹಿಕಲ್ ಹೋಗ್ತಿತ್ತು ಇಲ್ಲಿಂದ. 1, 2, 3 ಜನ ಹತ್ರ ವೆಹಿಕಲ್ ಇತ್ತು, ನಡ್ಕೊಂಡೆ ಹೋಗ್ತಾ ಇದ್ದೇವೆ ನಾವು. ಇವತ್ತು ಕೊಂಗೂರು ಕ್ಷೇತ್ರ ತುಂಬಾ ಬೆಳವಣಿಗೆ ಆಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಹೇಗೆ ಬೆಳವಣಿಗೆ ಆಯ್ತಾ ಅದೇ ರೀತಿ ನಮ್ಮ ಮಂಗಳೂರು ಕ್ಷೇತ್ರ ಸಹ ತುಂಬಾ ಬೆಳೆದಿದೆ. ಅದರಲ್ಲಿ ಕೊಂಗೂರು ಮಠ ಇವತ್ತು ನಾವು ನಮ್ಮವರು ಹೇಳಿರ್ಬಹುದು, ನಿಮ್ಗೆ ತಿಳಿದಿರಲೂಬಹುದು, ಆಲ್ಮೋಸ್ಟ್ 250-300 ಮನೆಗಳಿದೆ. 1000ಕ್ಕಿಂತ ಹೆಚ್ಚು ಜನರು ಇಲ್ಲಿ ವಾಸಿಸ್ತಾರೆ. ಆದ್ರೆ ಇಂದಿನ ನಡ್ಕೊಂಡು ಹೋಗುವ ದಾರಿ ಇವತ್ತಿಲ್ಲ. ಎಲ್ಲರಿಗೂ ವಾಹನದ ದೇಶ ಬೆಳೀತಾ ಇದೆ, ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಎಲ್ಲರೂ ಅವರಿಗೆ ಅನುಕೂಲ ಆಗುವಾಗೆ ವಾಹನಗಳನ್ನು ತೆಗೆದುಕೊಳ್ತಾರೆ. ಅದರಲ್ಲಿ 2 ವೀಲರ್ ಇರ್ಬೋದು, ಕಾರ್ ಇರ್ಬೋದು, ಅಥವಾ ಅದಕ್ಕಿಂತ ದೊಡ್ಡ ಗಾಡಿ. ಇದು ಆ ಸಂದರ್ಭದಲ್ಲಿ ನಮ್ಮ ಹಿರಿಯರು ಯೋಚಿಸಿರ್ಲಿಲ್ಲ ಈಗ ಸಮಸ್ಯೆ ಆಗ್ತದೆ ಅಂತ. ಆ ಸಂದರ್ಭದಲ್ಲಿ ನಡೆಯುವ ಕಾಲ್ದಾರಿಯೇ ಒಂದು ಅನಿಸ್ತಿದ್ರು. ಹಾಗಾಗಿ ಆ ಸಂದರ್ಭದಿಂದ ಆಗ ಮರೆತವರು ಇವತ್ತು ಈ ಸಮಸ್ಯೆ ನಾವು ಅನುಭವಿಸ್ತೀವಿ. ಬಹಳ ನೋವು ಏನಂದ್ರೆ ಇದು ಇತ್ತೀಚೆಗೆದಲ್ಲ. ನಿಮ್ಗೆ ಗೊತ್ತಿದ್ದ ಹಾಗೆ ನಿಮ್ಗೆ ತಿಳಿದಿರ್ಬೋದು, 50 ವರ್ಷ ಆಗಿರ್ಬೇಕು. ಈ ಹೋರಾಟದ ಫಲದಿಂದ ನಮ್ಗೆ ಇವತ್ತು ನಾನು ಕಂಡದ್ದು 15 ವರ್ಷದಿಂದ ದಾರಿದೀಪ, ಆಮೇಲೆ ಒಳ ಚರಂಡಿ ವ್ಯವಸ್ಥೆ ಈಗ 5 ವರ್ಷದಲ್ಲಿ ನಡೆದಿದೆ. ಬಹಳ ಖುಷಿ ಆಗ್ತದೆ. ಅದು ಬಂದದ್ದು ನಮ್ಗೆ ತುಂಬಾ ನಮ್ಗೆ ಅನುಕೂಲ ಆಗಿದೆ. ಆದ್ರೆ ಈ ರಸ್ತೆ ಡಾಮರೀಕರಣ ಆಗ್ಲಿಲ್ಲ. ನನ್ನದು ನಾನು ಕಂಡದ್ದು ಸತ್ಯ ಏನಂದ್ರೆ ಸಮಸ್ಯೆ ತಿಳಿದಿದೆ, ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ನಮ್ಗೆ ಮುಖ್ಯವಾಗಿ ನಾವು ಸರ್ಕಾರದಿಂದ ಆಸೆ ಪಡುವುದೇ ಸಂಪರ್ಕ. ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾದ್ರೆ ಸಂಪರ್ಕ ಬಹಳ ಅಗತ್ಯ. ಅದು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ 2 ಪುರಾತನ ದೇವಸ್ಥಾನಗಳಿದೆ. ಒಂದು ಶ್ರೀ ವೀರನಾಥ ದೇವಸ್ಥಾನ. ಇವತ್ತು ನೀವು ಗಮನಿಸಿದ್ರೆ ತುಳು ಶಾಸನ 10ನೇ ಅತಿ ಹಳತ್ತು ಶಾಸನ ಸಿಕ್ಕಿದ್ದು ಶ್ರೀ ವೀರನಾಥ ದೇವಸ್ಥಾನದಲ್ಲಿ. ಅಷ್ಟು ಪುರಾತನ ಉಳ್ಳ ದೇವಸ್ಥಾನ. ಅದಕ್ಕೆ ಸಹ ಬಹಳ ಮುಖ್ಯವಾದ ಸಂಪರ್ಕ ರಸ್ತೆ ಕೂಡ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ. ಈ ರಸ್ತೆ ಅದಕ್ಕೆ ಪ್ರಧಾನ ರಸ್ತೆ ಆಗಿರ್ತದೆ. ಅದರ ಎದುರುಗಡೆ ದೊಡ್ಡ ಕೆರೆ ಇದೆ. ಆ ಕೆರೆ ಇವತ್ತು ಇಲ್ಲ, ಯಾಕಂದ್ರೆ ರೈಲ್ವೆ ಟನಲ್ ಹೋಗಿದೆ. ಅವತ್ತು ಧಾರ್ಮಿಕವಾಗಿ ಇವತ್ತು ಜನರ ಭಾವನೆಗಳನ್ನು ಬಿಟ್ಟು ದೇಶ ಉದ್ಧಾರ ಆಗ್ಲಿ ಅಂತ ಬಿಟ್ಟು ಕೊಟ್ಟು ಆ ಕೆರೆ ಹೋಗಿದೆ. ಆ ಕೆರೆ ಅಡಿಯಲ್ಲಿ ಟನಲ್ ಇದೆ. ಇವತ್ತು ನೀವು ಅದರ ಹಿನ್ನೆಲೆಗಳನ್ನು ನೋಡಿದ್ರೆ ಜನರು ಅಭಿವೃದ್ಧಿ ಆಗ್ಲಿ ಅಂತೇಳಿ ಬಿಟ್ಟು ಕೊಟ್ಟದ್ದು ಇದು. ಆದ್ರೆ ಇವತ್ತು ಸಮಸ್ಯೆ ಏನಂದ್ರೆ ರೈಲ್ವೆ ಅವರು ನಮ್ಮವರೇ, ನಮ್ಮ ಸಂಪರ್ಕ ಬೆಳೀಲಿ, ಭಾರತಕ್ಕೆ ನಮ್ಮ ಸಂಪರ್ಕ ಆಗ್ಲಿ ಅಂತ. ಆದ್ರೆ ನಮ್ಮ ಸಂಪರ್ಕವನ್ನು ಯಾಕೆ ಕಸಿದುಕೊಳ್ತಿದ್ದಾರೆ ಅವರು? ಆಕ್ಚುಲಿ ನನಗೆ ತಿಳಿದ ಮಟ್ಟಿಗೆ ನಾವು ರೈಲ್ವೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅವರು ತಕ್ಷಣ ನಮಗೆ ವಿಷಯ ಹೇಳಿದ್ದಾರೆ, ನಾವು ಒಪ್ಕೊಳ್ತೇವೆ, ನಿಮ್ಮ ಅವರಿಗೆ ಮಹಾನಗರ ಪಾಲಿಕೆ ಅವರಿಗೆ ಈ ವಿಷಯದಲ್ಲಿ ಬಂದಿತ್ತು, ನಾವು ಅವರಿಗೆ ಕಳಿಸಿದ್ದೇವೆ, ಆದ್ರೆ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇಲ್ಲ ಅಂತ ಅವರಿಂದ ನಮಗೆ ಉತ್ತರ ಬಂದಿದೆ. ಇದರ ವಿಚಾರಗಳಿಗೆ ನಾವು ಇತ್ತೀಚೆಗೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ಇತ್ತೀಚಿನ ಬೆಳವಣಿಗೆ ಮಟ್ಟಿಗೆ ನಮ್ಮ MLA ಅವರಿಗೆ ತುಂಬಾ ನಂಬಿಕೆ ಇದೆ. ಅವರಿಗೆ
ಅವರು. ಆದ್ರೆ ಅವರು ನಮ್ಗೆ ಇಲ್ಲಿ ಬಂದಿದ್ದಾರೆ ಕ್ಷೇತ್ರದಲ್ಲಿ, ನಮ್ಮ ನೋವುಗಳನ್ನು ಅವರು ಅರ್ತಿದ್ದಾರೆ, ಅದಕ್ಕೆ ಏನಾದ್ರು ಪರಿಹಾರ ಮಾಡ್ತೇವೆ ಭರವಸೆ ಕೊಟ್ಟಿದ್ದಾರೆ. ಅವರ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಭರವಸೆ ಬೆಳಕು ಇದೆ. ಅದೇ ರೀತಿ ನಮ್ಮ ಕಿಶೋರ್ ಕೊಟ್ಟೆ ಅವರು ಇಲ್ಲಿದ್ದು ಕಾರ್ಪೊರೇಟರ್, ಅವರ ನಾವು ಗೆಲ್ಲಿಸಿದ್ದೇವೆ. ಅವರ ಮೇಲೆ ಸಂಪೂರ್ಣ ನಂಬಿಕೆ ಸಹ ಇದೆ. ಅವರು ಸಹ ತುಂಬಾ ಭರವಸೆ ಕೊಟ್ಟಿದ್ದಾರೆ, ನಾವು ಮಾಡ್ತೇನೆ ಏನಾದ್ರು ಹೇಳ್ತಾ ಇದ್ದಾರೆ. ಅವರಿಗೆ ಸಮಸ್ಯೆಯನ್ನು ತಿಳಿಸಿದ್ದೇವೆ. ಸಂಪರ್ಕ ಈ ಕ್ಷೇತ್ರ ಇಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ರಸ್ತೆ ಬಹಳ ಅಗತ್ಯ. ಇದು ತುಂಬಾ ನಮಗೆ ಬಹಳ ಅಗತ್ಯ. ಯಾಕಂದ್ರೆ ನೀವು 1 ಕಿಲೋಮೀಟರ್ ರಸ್ತೆ ಇಲ್ಲಿಂದ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಅದೇ ಮುಖ್ಯ ರಸ್ತೆ. ಇಲ್ಲಿಂದ ಮೂಡುಬಿದಿರೆಗೆ ಹೋಗ್ಬೇಕಾದ್ರೆ ಮೂಡುಬಿದಿರೆ ನ್ಯಾಷನಲ್ ಹೈವೇಗೆ ಅದೇ 1 ಕಿಲೋಮೀಟರ್ ರಸ್ತೆ. ಬೇರೆ ಯಾವುದೇ ರಸ್ತೆಯಲ್ಲಿ ಹೋಗುದಾದ್ರೆ ಇವು 3 ಕಿಲೋಮೀಟರ್ ಆಗ್ತದೆ, ಸುತ್ತ ಹಾಕಿ ಹೋಗ್ಬೇಕಾಗ್ತದೆ. ಮೊದ್ಲು ಯಾವುದು ಅಡ್ಡ ರಸ್ತೆಗಳು ಇರ್ಲಿಲ್ಲ. ಈ ಒಳಚರಂಡಿ ವ್ಯವಸ್ಥೆ ಬಂದ ಕಾರಣ ಅಡ್ಡ ರಸ್ತೆಗಳನ್ನು ನಮ್ಮ ಪಾಲಿಕೆಯವರು ಅಭಿವೃದ್ಧಿ ಮಾಡಿಕೊಟ್ಟು ಅದು ಕ್ಷೇತ್ರಕ್ಕೆ ತುಂಬಾ ಲಾಭ ಆಗಿದೆ. ಮೊನ್ನೆ ವೇದವ್ಯಾಸ ಕಾಮತ್ ಅವರು ಕೊಂಗೂರು ಮಠ ದೇವಸ್ಥಾನದಿಂದ ಕಾಡೆಲ್ ಬಸ್ ಸ್ಟ್ಯಾಂಡ್ ಅಂದ್ರೆ ಶಕ್ತಿನಗರಕ್ಕೆ ಹೋಗ್ಲಿಕ್ಕೆ ಒಂದು ಹೊಸ ರಸ್ತೆಯನ್ನು ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ 15 ಲಕ್ಷ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೆಲ್ಲ ನಮ್ಗೆ ಬೆಳಕು ಕೊಡ್ತಾ ಇದೆ. ಆದ್ರೆ ಮುಖ್ಯ ರಸ್ತೆ ಬಗ್ಗೆ ಅವರು ಯೋಚಿಸ್ತಾ ಇಲ್ಲ. ಅದೇ ನಮಗೆ ಅರ್ಥ ಆಗ್ತಾ ಇಲ್ಲ. ನೀವು ನಮ್ಗೆ ಬಹಳ ಖುಷಿ ಆಗ್ತದೆ ಇವತ್ತು ನೀವು V4 ಮೀಡಿಯಾದವರು ಈ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ನಮ್ಮಲ್ಲಿ ಬಂದಿದ್ದೀರಿ. ಖಂಡಿತವಾಗಿ ನೀವು ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀರಿ. ನಮ್ಮ ಕ್ಷೇತ್ರಕ್ಕೆ ಸಹ ಬೆಳವಣಿಗೆಗೆ ಒಂದು ಬೆಳಕಾಗ್ತೀರಾ ಅಂತ ಹೇಳಿ ಖುಷಿ ಆಗ್ತಾ ಇದೆ. ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ಇಂತಹ ಸಮಸ್ಯೆಗಳು ಇದ್ದಲ್ಲಿ ಖಂಡಿತವಾಗ್ಲೂ ಅಲ್ಲಿ V4 ನ್ಯೂಸ್ ಇರುತ್ತೆ, ಆ ಒಂದು ಸಮಸ್ಯೆಗಳ ಪರವಾಗಿ ಧ್ವನಿಯನ್ನು ಎತ್ತುತ್ತೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಸಂಬಂಧಪಟ್ಟ ಪಾಲಿಕೆ ಸದಸ್ಯರ ಜೊತೆಗೆ ಶಾಸಕರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ. ಸೊ ಆದಷ್ಟು ಶೀಘ್ರ ಈ ಒಂದು ಸಮಸ್ಯೆಗಳು ಪರಿಹಾರವನ್ನು ಕಾಣಲಿ ಅನ್ನುವಂಥದ್ದು ನಮ್ಮ ಆಶಯ ಆಗಿರುವಂಥದ್ದು. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಸ್ಥಳೀಯರು ಮತ್ತೊಬ್ಬರು ಇಲ್ಲಿನ ಒಂದು ಒಟ್ಟು ಇತಿಹಾಸದ ಬಗ್ಗೆ, ಅಂದರೆ ಭೌಗೋಳಿಕವಾಗಿ ಈ ಹಿಂದೆ ಈ ಒಂದು ಪ್ರದೇಶ ಹೇಗಿತ್ತು, ಸೊ ಈಗ ಏನು ಬದಲಾವಣೆಯಾಗಿದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಅಂದರೆ ಬಹುಶಃ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೆರೆ ಇತ್ತು. ಆ ಕೆರೆಯನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗಿದ್ದಂತಹ ಕೆರೆಯನ್ನು ಇಲ್ಲಿ ರೈಲ್ವೆ ಟನಲ್ ಬಂದಂಥ ಸಂದರ್ಭದಲ್ಲಿ ಅಂದರೆ ಅಭಿವೃದ್ಧಿಗೆ ಯಾವುದೇ ರೀತಿಯ ತೊಡಕಾಗಬಾರ್ದು ಎನ್ನುವಂಥ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಧಾರ್ಮಿಕ ಭಾವನೆಗಳನ್ನು ಬದಿಗೊತ್ತಿ ಅದನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡಲಾಗಿತ್ತು. ಆ ಮೂಲಕ ಮುಂದಿನ ಕಾಮಗಾರಿಗಳೆಲ್ಲವೂ ಕೂಡ ನಡೆದಿದ್ದು. ಈಗ ಸದ್ಯಕ್ಕೆ ನಾವು ಯಾವ ಒಂದು ಸನ್ನಿವೇಶವನ್ನು ಗಮನಿಸ್ತಾ ಇದ್ದೇವೆ ಆ ರೀತಿಯ ಸನ್ನಿವೇಶಗಳು ಅಲ್ಲಿ ಇದೆ ಅನ್ನುವಂಥದ್ದು. ಆದರೆ ಅಲ್ಲಿ ಇರುವಂತಹ ವಿಚಾರಗಳು ಅಂದರೆ ಇಲ್ಲಿ ಇರುವಂತಹ ಮುಖ್ಯ ರಸ್ತೆಯನ್ನೇ ಇಲ್ಲಿ ಅಭಿವೃದ್ಧಿ ಮಾಡಲಾಗಿಲ್ಲ. ಅಂದರೆ ಈ ಬಗ್ಗೆ ನಾವು ರೈಲ್ವೆ ಇಲಾಖೆಯನ್ನು ದೂರೋದಿಲ್ಲ ಎನ್ನುವಂತಹ ಮಾತುಗಳನ್ನು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿಗೆ ಅವರಿಗೆ ಒಂದು ಮನವಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಂದ ಉತ್ತರ ಬಂದಿದೆ. ನಾವು ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಗೆ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಆದರೆ ಅಲ್ಲಿಂದ ಯಾವುದೇ ರೀತಿಯ ಒಂದು ಪ್ರತ್ಯುತ್ತರ ನಮಗೆ ಬಂದಿಲ್ಲ. ಅಲ್ಲಿಂದ ಬಂದ ಬಳಿಕವಷ್ಟೇ ನಾವು ಮುಂದುವರಿಯಬಹುದು ಎನ್ನುವಂತಹ ಒಂದು ಮಾತುಗಳನ್ನು ಅವರು ಉತ್ತರ ರೂಪದಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಇರುವಂತಹ ಕೆಲಸ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಫಾಲೋಅಪ್ಗಳು ಆಗಬೇಕು ಅನ್ನುವಂಥದ್ದು. ಬಹುಶಃ ಅನೇಕ ವಿಚಾರಗಳಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಇದೀಗ ಸದ್ಯಕ್ಕೆ ಆಶಾಭಾವನೆಯನ್ನು, ಸಮಸ್ಯೆ ಬಗೆಹರಿಯುವಂತಹ ಆಶಾಭಾವನೆಯನ್ನು ಅಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಎಸ್, ಈಗ ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ಸ್ಥಳೀಯ ಪಾಲಿಕೆ ಸದಸ್ಯರಾಗಿರುವಂತಹ ಕಿಶೋರ್ ಕೊಟ್ಟಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. 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 ಎಸ್ ಸರ್, ಅಂದ್ರೆ ಬಹುಶಃ ತಮ್ಮ ಗಮನಕ್ಕೆ ಬಂದಿರಬಹುದು ಆ ಕೊಂಗೂರು ಮಠ ರಸ್ತೆಯ ಒಂದು ಅವ್ಯವಸ್ಥೆಯ ಬಗ್ಗೆ. ಡಾಮರೀಕರಣ ಆಗಲಿಲ್ಲ, 60 ವರ್ಷಗಳಿಂದ ನಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಅಂದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ರೈಲ್ವೆ ಇಲಾಖೆ ನಡುವಿನ ಒಂದು ಕೆಲವೊಂದು ವಿಚಾರಗಳು ಅಂದ್ರೆ ಸಮನ್ವಯದ ಕೊರತೆ ಅಂತ ಹೇಳಬಹುದು. ಅದರಿಂದಾಗಿ ಸಮಸ್ಯೆ ಉದ್ಭವ ಆಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ ಸರ್? ಇದು 60 ವರ್ಷದಿಂದ ರೈಲ್ವೆದು ಜಾಗ, ಈ ರೋಡ್ ಉಂಟಲ್ಲ, ಈ ರೈಲ್ವೆದು ಜಾಗ ಇದು. ಇದಕ್ಕೆ ನಾನು ಈಗ ಕಾರ್ಪೊರೇಟರ್ ಆಗಿ ಸುಮಾರು 10 ತಿಂಗಳಾದದಷ್ಟೇ. ಈಗ 3 ಸಲ ರೈಲ್ವೆ ಅಧಿಕಾರಿಗಳನ್ನೆಲ್ಲ ಕರೆದು ಊರಿನವರನ್ನೆಲ್ಲ ಸೇರಿಸಿ 1-2 ಸಲ ಪಾಲ್ಘಾಟ್ ಅಧಿಕಾರಿನವರು ಬಂದು ನಾವೆಲ್ಲ ಮಾತಾಡಿ ಈಗ 2 ಮೀಟಿಂಗ್ ಮಾಡಿದ್ದೇವೆ ಆಲ್ರೆಡಿ. ಮತ್ತೆ 2 ಸಲ ವೇದವ್ಯಾಸ ಕಾಮತ್ರು ನಮ್ಮ ಮಂಗಳೂರು ಶಾಸಕರು ಬಂದಿದ್ರು ಅಲ್ಲಿ. ಅವರು ಸಹ ಕರೆಸಿ ಪಾಲ್ಘಾಟ್ ಅಧಿಕಾರಿಗಳನ್ನು ಕರೆಸಿ ಈಗಾಗಲೇ 2 ಸಭೆ ನಡೆಸಿದ್ದಾರೆ. ಈಗ ಒಂದು ವಿಷಯ ಅಂದ್ರೆ ಈಗ ರೈಲ್ವೆ ಅವರು ಒಂದು ನೋಟಿಸ್ ಕಳಿಸಿದ್ದಾರೆ ಕಮಿಷನರಿಗೆ. ಒಂದು 72,000 ಕಟ್ಟಲಿಕ್ಕೆ ಮಂಗಳೂರು ಮಹಾನಗರದಿಂದ ಕಟ್ಟಿ, ಆದ್ರೆ ಮತ್ತೆ ಇನ್ನು ಎಷ್ಟು ಅದರ ಪ್ರೊಸೆಸ್ ಅಲ್ಲಿ ಎಂತ ಉಂಟು ಅಂತ ನೋಡ್ಲಿಕ್ಕೆ ಉಂಟು. ಆಲ್ರೆಡಿ ಈಗ ಅದಕ್ಕೆ ಕಮಿಷನರ್ಗೆ ಹೇಳಿ ಅವರು ಅದನ್ನು ಇದು ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ. ಈಗ ಅದು ಹೋಗಿದೆ. ಈಗ ಅದರದ್ದು ಈಗ ಅವರು ಪುನಃ ಎಂತ ರಿಪ್ಲೈ ಮಾಡ್ತಾರೆ ಅಂತ ನೋಡಿ ಅದರ ಮೇಲೆ
ಕ್ರಮ ಕೈಗೊಳ್ಳಲಾಗುವುದು. ಓಕೆ, ಅಂದ್ರೆ ಹಾಗಿದ್ರೆ ಈಗ ತಮ್ಮ ಗಮನಕ್ಕೂ ಬಂದಿದೆ, ತಾವು ಇಲ್ಲ, ನಾವು ಪಾಲಿಕೆ ಆಯುಕ್ತರಕ್ಕೆ ಗಮನಕ್ಕೆ ತಂದಿದ್ದೀರಿ, ಅವರು ಅದಕ್ಕೆ ಉತ್ತರವನ್ನ ಕೂಡ ಹಾ, ಕೊಟ್ಟಿದ್ದಾರೆ. ಎಲ್ಲ ಆಗ್ತಾ ಉಂಟು ಅದ್ರದ್ದು. ಅಂದ್ರೆ ರೈಲ್ವೆ ಅವ್ರದ್ದು ಸರ್ವೆ ಕಲ್ಲೇ ಈ ರೋಡಿನಿಂದ ಈಚೆ ಉಂಟು. ಅದು ಈಗಿನ ಸಮಸ್ಯೆ ಅಲ್ಲ, ಸುಮಾರು 50 ವರ್ಷದ ಮುಂಚೆ ಸಮಸ್ಯೆ. ಹೌದು. ಆದ ಕಾರಣ ಈ ಸಲ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೇವೆ ಈ ರೋಡಿಗೆ. ಈಗ MP ಅವರ ಹತ್ರ ಹೋಗಿದ್ದೇವೆ, ಶಾಸಕರ ಹತ್ರ, ಈಗ ಶಾಸಕರು ಕೂಡ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಏನಾದ್ರು ಈ ಸಲ ಮಾಡಿಯೇ ಮಾಡ್ತಾರೆ ಎಂದು ಭರವಸೆ ಕೊಟ್ಟಿದ್ದಾರೆ. ನಾನ್ ಸಹ ಅದ್ರಲ್ಲಿದ್ದೇನೆ ಒಟ್ಟಿಗೆ. ಮುಂಚೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಅಲ್ಲಿ ನೀರೆಲ್ಲ ಬಿದ್ದು ಟ್ರಾಫಿಕ್ ಆಗ್ತಾ ಉಂಟು. ಈಗಾದ್ರೂ ಮಡ್ ರೋಡ್ ಆದ್ರೂ ನಾವು ಸಾಧಾರಣ ಕ್ಲೀನ್ ಮಾಡಿ ಎಲ್ಲ ಜನರಿಗೆ ಹೋಗುವಾಗೆ ವ್ಯವಸ್ಥೆ ಮಾಡಿದ್ದೇವೆ ನಾವು. ಮತ್ತೆ ಈಗ ಆ ಒಂದು ಟೆಕ್ನಿಕಲ್ ರೀಸನ್ ಅನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅಲ್ಲಿ ರೈಲ್ವೆ ಇಲಾಖೆಯಿಂದ ಪೂರಕ ಅನುಮತಿಗಳು ದೊರೆತರೆ, ಅಂದ್ರೆ ಈಗ ಪಾಲಿಕೆಯಿಂದ ಪಾವತಿ ರೈಲ್ವೆ ಅನುಮತಿ ಕೊಟ್ರೆ ಅದೊಂದು 3-4 ತಿಂಗಳೊಳಗೆ ಎಲ್ಲ ಕಂಪ್ಲೀಟ್ ಆಗ್ತದೆ, ರೋಡ್ ಮತ್ತೆ ಎಲ್ಲ. ಆಲ್ರೆಡಿ ಈಗ ಕೊಂಗೂರು ಮಠದಿಂದ ಮೇಲೆ ಒಂದು ರೋಡ್ ಉಂಟು ಶಕ್ತಿನಗರಕ್ಕೆ, ಅದು ಸಹ 60 ವರ್ಷದ ಸಮಸ್ಯೆ. ಅದನ್ನು ನಾವು ಈಗಾಗಲೇ 2 ತಿಂಗಳಿಂದ ಇವರು ಶಾಸಕರು ಬಂದು ಗುದ್ದಲಿ ಪೂಜೆ ಮಾಡಿ ಅದಕ್ಕೆ MP ಅವರ ಅನುದಾನದ ಅದರಲ್ಲಿ ಉಂಟು, 25 ಲಕ್ಷದ ರೋಡ್ ಆಗ್ತಾ ಉಂಟು ಈಗ. ಅದು ಸಹ 60 ವರ್ಷದ ಸಮಸ್ಯೆ. ಅದು ಕೊಂಗೂರು ಮಠದಿಂದ ಮೇಲೆ, ಅದು ಶಕ್ತಿನಗರಕ್ಕೆ ಕನೆಕ್ಟ್ ಆಗ್ತದೆ. ಅದು ಈಗ ರೋಡ್ ಆಗ್ತಾ ಉಂಟು. ಅದು ಈಗ 1 ತಿಂಗಳೊಳಗೆ ಅದು ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ. ಓಕೆ. ಸೊ ಅಂದ್ರೆ ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಹಾಗೆ ಈಗ ಪಾಲಿಕೆಯಿಂದ ಕೂಡ ಪೂರಕ ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ರೈಲ್ವೆ ಇಲಾಖೆಯಿಂದ ಉತ್ತರ ಬಂದ ಬಳಿಕ ಮುಂದಿನ ಒಂದು ಕ್ರಮ ಕೈಗೊಳ್ಳಲಾಗುವುದು. ಓಕೆ, ಖಂಡಿತವಾಗ್ಲೂ ಸರ್, ಈ ನಿಟ್ಟಿನಲ್ಲಿ ತಮ್ಮ ಫಾಲೋ ಅಪ್ಗಳು ಯಾವತ್ತೂ ಇರಲಿ. ಖಂಡಿತ ಇದೆ. ಈ ಮೊನ್ನೆ ಮಳೆಗಾಲದಲ್ಲಿ ಹೋದ ವರ್ಷ, ಈಗ ಮುಂಚಿನ ಎಲ್ಲ ವರ್ಷದಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಮಳೆಗಾಲದಲ್ಲಿ ಏನು ನೀರು ನಿಲ್ಲದಾಗಿ ನಾವೆಲ್ಲ ಮಾಡಿದ್ದು, ಅವರಿಗೆ ಏನು ತೊಂದರೆ ಆಗದಾಗಿ ಮಾಡಿದ್ದೇವೆ ಆ ಊರಿನವರಿಗೆ. ಅದು ರೈಲ್ವೆ ಟ್ರ್ಯಾಕ್ ಸೈಡ್ ಅಲ್ಲೇ ಉಂಟು ಅದು, ಹಾಗೆ ಸ್ವಲ್ಪ ಪ್ರಾಬ್ಲಮ್. ಇಲ್ಲದ್ರೆ ಯಾವ್ದು ಅಲ್ಲಿ ಆ ವಾರ್ಡ್ ಅಲ್ಲಿ ಯಾವ್ದು ಕೂಡ ಮಡ್ ರೋಡ್ ಇಲ್ಲ, ಅದೇ ಒಂದು ಇರುವುದು ಸಮಸ್ಯೆ. ಅಂದ್ರೆ ಅದು ಖಂಡಿತ ಈಗ ರಿಪ್ಲೈ ಬಂದ ತಕ್ಷಣ ಅದಕ್ಕೆ ಎಂತ ಕ್ರಮ ಕೈಗೊಳ್ಳಲಾಗುವುದು ಅದು ಮಾಡ್ತೇವೆ ನಾವು. ಎಸ್ ಸರ್, ಆ ಒಂದು ಪ್ರಕ್ರಿಯೆಗಳಾಗ್ಲಿ, ಆ ಮೂಲಕ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಲಿ ಅನ್ನುವಂಥದ್ದು V4 ನ್ಯೂಸ್ ನ ಆಶಯ ಕೂಡ ಆಗಿರುವಂತದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಮಂಗಳೂರು ಮಹಾನಗರ ಪಾಲಿಕೆಯ ಸ್ಥಳೀಯ ಸದಸ್ಯರಾಗಿರುವಂತಹ ಕಿಶೋರ್ ಕೊಟ್ಟಾರಿಯವರು ಮಾತನಾಡಿರುವಂಥದ್ದು ಈ ಒಂದು ಸಮಸ್ಯೆಯ ಬಗ್ಗೆ. ಖಂಡಿತವಾಗ್ಲೂ ನಮಗೆ ಸಮಸ್ಯೆಯ ಬಗ್ಗೆ ಗೊತ್ತಿದೆ, ಈ ಬಗ್ಗೆ ಪೂರಕವಾಗಿ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಜೊತೆಗೆ ಮಾತುಕತೆಯನ್ನು ಮಾಡಲಾಗಿದೆ. ಅವರು ರೈಲ್ವೆ ಇಲಾಖೆಗೆ ಒಂದು ಉತ್ತರವನ್ನು ಬರೆದಿದ್ದಾರೆ. ಇನ್ನು ಆ ಒಂದು ಪತ್ರಕ್ಕೆ ರೈಲ್ವೆ ಇಲಾಖೆ ಏನು ಪ್ರತ್ಯುತ್ತರವನ್ನು ಕೊಡುತ್ತೋ, ಅಂದರೆ 72,000 ಪಾವತಿ ಮಾಡುವ ಹಾಗೆ ರೈಲ್ವೆ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದೆ, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದಕ್ಕೆ ಅದರಿಂದ ಏನು ಉತ್ತರಗಳು ಬರುತ್ತೋ ಅದಕ್ಕೆ ಅನುಸಾರವಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಲಾಗುತ್ತೆ. ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯನ್ನು ನಾವು ಬಗೆಹರಿಸ್ತೇವೆ ಎನ್ನುವಂಥ ಒಂದು ಮಾತುಗಳನ್ನು ಇಲ್ಲಿ ಈ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಗಮನಿಸಬಹುದು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕುಲಶೇಖರದ ಕೊಂಗೂರು ಮಠದ ರಸ್ತೆಯ ಪರಿಸ್ಥಿತಿಯನ್ನು, ಅಲ್ಲಿನ ಸ್ಥಿತಿಗತಿಯನ್ನು ನಾವು ನೋಡಿರುವಂಥದ್ದು. 60 ವರ್ಷಗಳಿಂದ ಈಚೆಗೆ ಈ ಭಾಗದ ಜನತೆ ಈ ಒಂದು ಸಮಸ್ಯೆಯನ್ನು ಅನುಭವಿಸಿಕೊಂಡು ಬದುಕ್ತಾ ಇದ್ದಾರೆ. ಅದೆಷ್ಟೋ ಬಾರಿ ಈ ಹಿಂದೆ ಮನವಿಗಳನ್ನು ಮಾಡಿಕೊಂಡಿದ್ದಾರೆ. 200ರಿಂದ 300ಕ್ಕೂ ಅಧಿಕ ಮನೆಗಳು ಈ ಭಾಗದಲ್ಲಿ ಇದೆ. ಅನೇಕರು ವಿದ್ಯಾರ್ಥಿಗಳು ಕೂಡ ಶಾಲಾ ಕಾಲೇಜುಗಳಿಗೆ ಇದೇ ರಸ್ತೆಯ ಮೂಲಕ ತೆರಳುತ್ತಾರೆ. ಮಳೆಗಾಲದಲ್ಲಿ ಕೆಸರಿನ ಸಮಸ್ಯೆ, ನೀರಿನ ಸಮಸ್ಯೆ, ಬೇಸಿಗೆಯಲ್ಲಿ ಮುಗಿಯದ ಧೂಳಿನ ಗೋಳು ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಇಷ್ಟು ವರ್ಷಗಳಿಂದ ಬದುಕ್ತಾ ಇದ್ದಾರೆ. ಇಲ್ಲದೆ ಇದ್ದಂತಹ ಒಂದು ಟೆಕ್ನಿಕಲ್ ರೀಸನ್ ಅನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಅಂದರೆ ಬಹುಶಃ ಇಷ್ಟು ವರ್ಷಗಳಲ್ಲಿ ಆಗದೇ ಇರುವಂತಹ ಒಂದು ಪ್ರಯತ್ನ ಈ ಬಾರಿ ಆದರೂ ಆಗಲಿ ಅನ್ನುವಂತಹ ಒಂದು ಆಶಾಭಾವನೆ ಇಲ್ಲಿ ಇರುವಂಥದ್ದು. ಬಹುಶಃ ಆ ಭಾಗದ ಸ್ಥಳೀಯರಲ್ಲಿ ಕೂಡ ಈ ನಿಟ್ಟಿನಲ್ಲಿ ಈಗ ವ್ಯಾಪಕವಾಗಿ ಆಶಾಭಾವನೆ ಇದೆ. ಈ ಬಾರಿ ಆದರೂ ನಮ್ಮ ಸಮಸ್ಯೆ ಖಂಡಿತವಾಗ್ಲೂ ಬಗೆಹರಿಯುತ್ತೆ ಅನ್ನುವಂಥದ್ದು. ಬಹುಶಃ
ಇದಕ್ಕೆ ಪೂರಕವಾಗಿ ಮಾತನಾಡಿದಂತಹ ಸ್ಥಳೀಯ ಪಾಲಿಕೆ ಸದಸ್ಯರು ಕೂಡ ಈ ಒಂದು ವಿಚಾರದ ಬಗ್ಗೆ ಪ್ರಯತ್ನಗಳಾಗ್ತಾ ಇದೆ. ಈಗಾಗಲೇ ಉತ್ತರವನ್ನು ಕೂಡ ಬರೆಯಲಾಗಿದೆ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಎನ್ನುವಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಕೇವಲ ಆ ಒಂದು ರೀಸನ್ನಿಂದ ಅಷ್ಟೇ ಇದು ಒಂದು ಅಭಿವೃದ್ಧಿಯಾಗದೆ ಉಳಿದಿದೆ ಹೊರತು ಇದರ ಹಿಂದೆ ಬೇರೆ ಏನು ಕಾರಣಗಳಿಲ್ಲ ಅಥವಾ ಉದ್ದೇಶಗಳು ಕೂಡ ಇಲ್ಲ. ಆ ಒಂದು ಟೆಕ್ನಿಕಲ್ ರೀಸನನ್ನು ಬಗೆಹರಿಸಿದ ಕೂಡಲೇ ಈ ಒಂದು ಕಾಮಗಾರಿಯನ್ನು ನಡೆಸಲಾಗುತ್ತೆ. 3 ರಿಂದ 4 ತಿಂಗಳ ಒಳಗೆ ಕಾಮಗಾರಿಯನ್ನು ಮುಗಿಸುವಂತಹ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ಒಂದು ಸಮಸ್ಯೆಗಳು ಬಗೆಹರಿಯಲಿ. ಈ ಮೂಲಕ ಸ್ಮಾರ್ಟ್ ಸಿಟಿ ಎನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಗಳಿಸಿಕೊಂಡು ಭರದಿಂದ ಕಾಮಗಾರಿಗಳನ್ನು ಕಾಣ್ತಾ ಇರುವಂತಹ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತ್ತೊಂದು ಸುಸಜ್ಜಿತ ರಸ್ತೆಯು ನಿರ್ಮಾಣವಾಗಲಿ. ಆ ಮೂಲಕ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದು ಈ ಭಾಗದ ನಿವಾಸಿಗಳು ನಿಟ್ಟುಸಿರನ್ನು ಬಿಡುವಂತಾಗಲಿ ಅನ್ನುವಂಥದ್ದು V4 ನ್ಯೂಸ್ನ ಆಶಯ ಆಗಿದೆ. ಸುದ್ದಿಗೊಂದು ಗುದ್ದು. ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ, ಕರ್ನಾಟಕ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಮಾಡರ್ನ್ ಕಿಚನ್ಸ್.